ಈ ವರ್ಷದ ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಕರಾವಳಿ ಉತ್ಸವದಲ್ಲೇ ಅತಿ ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮವಾಗಿ ಈ ವರ್ಷದ ಬೀಚ್ ಉತ್ಸವ ಡಿಸೆಂಬರ್ 28 ಮತ್ತು 29 ಶನಿ ಮತ್ತು ஞாயிறு 2 ದಿವಸ ಭಾರಿ ಅದ್ಧೂರಿಯಾಗಿ ನಮ್ಮ ತಣ್ಣೀರ್ಬಾವಿ ಬೀಚಲ್ಲಿ ಬೀಚ್ ನಂಬರ್ 1 ತಣ್ಣೀರ್ಬಾವಿಯಲ್ಲಿ ಅಲ್ಲಿ ನೆರವೇರಲಿದೆ. ಇದನ್ನು ಈ ಬೀಚ್ ಫೆಸ್ಟಿವಲ್ಗೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೊಲೀಸ್ ಕಮಿಷನರು ಮತ್ತು ಈ ಒಂದು ಬೀಚ್ ಫೆಸ್ಟಿವಲ್ನ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ರೋಹನ್ ಅವರು ಮತ್ತು ಈ ಬೀಚ್ ಫೆಸ್ಟಿವಲ್ನ ಕೋಆರ್ಡಿನೇಷನನ್ನು ಮಾಡ್ತಾ ಇರುವಂಥ ಮೂಡಾ ಕಮಿಷನರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಬೀಚ್ ಫೆಸ್ಟಿವಲಲ್ಲಿ ಏನೇನು ಬೇರೆ ಬೇರೆ ಕಾರ್ಯಕ್ರಮಗಳು ಏನೇನು ಆಗಲಿದೆ ಅನ್ನೋದ್ರ ಬಗ್ಗೆ. ಬೀಚ್ ಉತ್ಸವ ಶನಿವಾರ 28ನೇ ತಾರೀಕು ಸಾಯಂಕಾಲ 5:30 ಪ್ರಾರಂಭ ಆಗ್ತದೆ. ಸೊ ಮೊದಲೇದಾಗಿ ನಾವು ಲೋಕಲ್ ಆರ್ಟಿಸ್ಟ್ಗಳ ಮುಖಾಂತರ ಇದು ಬೀಚ್ ಪ್ರಾರಂಭ ಮಾಡ್ತೀವಿ. ನಂತರ ಆಫಿಷಿಯಲ್ ಓಪನಿಂಗ್ ಈ ಸಮಾರಂಭದ್ದು ಆನರೇಬಲ್ ಸ್ಪೀಕರ್ ಶ್ರೀ ಯು ಟಿ ಖಾದರ್ ಫರೀದ್ ಅವರು ಮಾಡ್ತಾರೆ. 7 ಗಂಟೆಗೆ ನಮ್ಮ ಕರ್ನಾಟಕದ ಒಂದು ಫೇಮಸ್ ಆರ್ಟಿಸ್ಟ್ ಶ್ರೀ ಕದ್ರಿ ಮಣಿಕಂಠ ಅವ್ರದ್ದು ಲೈವ್ ಪರ್ಫಾರ್ಮೆನ್ಸ್ ಇರ್ತದೆ, ಅದು 2 ತಾಸು. ನಂತರ ಬೇರೆ ಬೇರೆ ಆರ್ಟಿಸ್ಟ್ಗಳು, ಲೋಕಲ್ ಆರ್ಟಿಸ್ಟ್ ಕೂಡ ಡಾನ್ಸ್ ಮತ್ತು ಸಿಂಗಿಂಗ್ ಪರ್ಫಾರ್ಮೆನ್ಸ್ಗಳು ಇರ್ತದೆ ಆ ದಿವಸ. ಜೊತೆಗೆ ಆ ಪ್ಲೇಸ್ದಲ್ಲಿ ನಾವು ಫುಡ್ ಸ್ಟಾಲ್ಸ್ ಇಟ್ಟಿದ್ದೀವಿ. ಸುಮಾರು 30 ಫುಡ್ ಸ್ಟಾಲ್ಸ್ ಇದೆ. ವಾಟರ್ ಸ್ಪೋರ್ಟ್ಸ್ದು ಫೆಸಿಲಿಟಿ ಕೂಡ ಆ ದಿವಸ ನಾವು ಅಲ್ಲಿ ಇಟ್ಟಿದ್ದೀವಿ, ಬೇರೆ ಬೇರೆ ರೀತಿ ವಾಟರ್ ಸ್ಪೋರ್ಟ್ಸ್. ನಂತರ 29th ಸಂಡೇ ಮಾರ್ನಿಂಗಿಂದ ಮತ್ತೆ ಬೀಚ್ ಫೆಸ್ಟಿವಲ್ ಪ್ರಾರಂಭ ಆಗ್ತದೆ. ಮಾರ್ನಿಂಗ್ ಯೋಗ ಇವೆಂಟ್ ಇರ್ತದೆ. ನಂತರ ರಾಗ ಒಂದು ಫೆಸ್ಟಿವಲ್ ಇದೆ. ಜೊತೆಗೆ ಬೀಚ್ ಸ್ಕಲ್ಪ್ಟಿಂಗ್ ಕಾಂಪಿಟೇಷನ್ ಕೂಡ ಅಲ್ಲಿ ನಾವು ಬೆಳಿಗ್ಗೆ ಮಾಡ್ತೀವಿ. ನಂತರ ಮತ್ತೆ ಈವ್ನಿಂಗಲ್ಲಿ ಲೋಕಲ್ ಪರ್ಫಾರ್ಮೆನ್ಸಸ್ಗಳು ಸ್ಟಾರ್ಟ್ ಆಗ್ತದೆ. ನಂತರ ಈ ಈವೆಂಟ್ದು ಮುಖ್ಯ ಮತ್ತು ಮೇನ್ ಅಟ್ರ್ಯಾಕ್ಷನ್ ಸಾಯಂಕಾಲ ಶ್ರೀ ರಘು ದೀಕ್ಷಿತ್ ಅವ್ರದ್ದು ಲೈವ್ ಪರ್ಫಾರ್ಮೆನ್ಸ್ ಇರ್ತದೆ. ಸೊ ಒಟ್ಟಾರೆ 2 ದಿವಸ ನಾವು ನಾಟ್ ಓನ್ಲಿ ಒಂದು ಸ್ಟಾರ್ ಅಟ್ರ್ಯಾಕ್ಷನ್ಸ್ ಮುಖಾಂತರ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ದೀವಿ, ಜೊತೆಗೆ ಲೋಕಲ್ ಆರ್ಟಿಸ್ಟ್ಗಳು ಕೂಡ ತುಂಬ ಆದ್ಯತೆ ಕೊಡ್ತಾಯಿದ್ದೀವಿ. ಜೊತೆಗೆ ವಾಟರ್ ಸ್ಪೋರ್ಟ್ಸ್, ಫುಡ್ ಲೋಕಲ್ ಕ್ಯೂಸಿನ್ಸ್ಗೆ ಕೂಡ ನಾವು ಆದ್ಯತೆ ಕೊಟ್ಟಿದ್ದೀವಿ. ಆ್ಯಂಡ್ ಯೋಗ ಮತ್ತು ಅದರ್ ಇವೆಂಟ್ಸ್ ಕೂಡ ಮಾಡ್ತಾಯಿದ್ದೀವಿ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ ಇನ್ ಲಾರ್ಜ್ ನಂಬರ್ಸ್ ಆ್ಯಂಡ್ ಎಂಜಾಯ್ ದೀಸ್ 2 days ಆಫ್ ಬೀಚ್. ಇದನ್ನು ಮಾಡ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಆಲ್ರೆಡಿ ಟಚ್ಡ್ ಬೇಸ್ ವಿತ್ ಆಲ್ ದಿ ಕಲ್ಚರಲ್ ಕ್ಲಬ್ಸ್ ಆಫ್ ಆಲ್ ದಿ ಕಾಲೇಜಸ್. ಅವರಿಗೆ ಆ ಥರ ಕಂಟೆಂಟು ಇರುವಂಥವ್ರನ್ನ ನಮಗೆ ಇದು ಮಾಡಲಿಕ್ಕೆ ಹೇಳಿದ್ದೇವೆ. ಒಂದು 70 ಜನರ ಜೊತೆ ನಾನು VC ಮಾಡಿಸಿದ್ದೀವಿ ನಾವು. ಸೊ ಅದು ಬೀಚ್ ಉತ್ಸವ ಮಾತ್ರ ಅಲ್ಲ, ನಾವು 4th and 5th and 11th and 12th ಯೂತ್ ಇದರಲ್ಲೂ ಕೂಡ ನಾವು ಪ್ಲ್ಯಾಟ್ಫಾರ್ಮ್ಸನ್ನು ಕೊಡ್ತೀವಿ. ನಮ್ಮ ಕರಾವಳಿ ಉತ್ಸವದ ಗ್ರೌಂಡಲ್ಲೂ ಕೂಡ ಪ್ಲ್ಯಾಟ್ಫಾರ್ಮ್ಸನ್ನು ನಾವು ಕೊಡ್ಬೋದು. ಆರ್ಟಿಸ್ಟ್ಗಳ ಜೊತೆ ಆ ಪ್ಲ್ಯಾಟ್ಫಾರ್ಮನ್ನು ನಮ್ಮ ಇವರಿಗೆ ಅವಕಾಶ ಮಾಡಿಕೊಳ್ಳಲಿಕ್ಕೆ. ಇನ್ ಅಡಿಷನ್ ಟು ದಿಸ್, ಬಟ್ ವಿ ಹ್ಯಾವ್ ಆಸ್ಕ್ಡ್ ದೆಮ್ ಟು ಗಿವ್ ಆಲ್ ದಟ್ ಸಚ್ ಕಂಟೆಂಟ್, ವಾಟ್ ಎವರ್ ಟ್ಯಾಲೆಂಟ್ಸ್ ದೇ ಹ್ಯಾವ್, ಜಸ್ಟ್ ದಟ್ ವಿ ಹ್ಯಾವ್ ಟು run it through a small selection process and then we will this thing. If 28th and 29th 5:30 ಗೆ ಇರ್ತದೆ ಇದೆ. Both days there will be performance from the local artist. Prior to the show, artist showಗೆ ಮುಂಚೆ 5:30 to 6:30 on the inaugural day. ಅದೇ ಥರ 5:30 to 6:30 ಆ್ಯಂಡ್ 5:30 to 6:37 ತನಕನೂ ಅವಕಾಶ ಇದೆ. ಕಳೆದ ವರ್ಷ ಅದು ಇವೆಂಟ್ ಮಾಡುವಾಗ, ಕೈಟ್ ಫೆಸ್ಟಿವಲ್ ಮಾಡುವಾಗ ಒಂದು ನ್ಯೂನತೆಗಳು ನಾವು ನೋಡಿದ್ದೀವಿ. ದಟ್ ಪಾರ್ಕಿಂಗ್ದು ಜನರಿಗೆ ಸಮಸ್ಯೆ ಆಯಿತು. ಮತ್ತು ಮುಖ್ಯ ಕಾರಣ ಇದು ಅಲ್ಲಿ ಅಪ್ರೋಚ್ ರೋಡಲ್ಲಿ ತುಂಬ ಒಂದು ಹೆವಿ ವೆಹಿಕಲ್ಸ್ದು ಪಾರ್ಕಿಂಗ್ ಇತ್ತು. ಈ ವರ್ಷ ಈ ಪ್ರಾಬ್ಲಮ್ಗೆ ನಾವು ಮುಂಚಿತವಾಗಿ ಐಡೆಂಟಿಫೈ ಮಾಡಿ ಎಲ್ಲ ಇದು ಹೆವಿ ವೆಹಿಕಲ್ಸ್ಗೆ ಒಂದು ಟರ್ಮಿನಲಲ್ಲಿ ಪಾರ್ಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ಈ ರೋಡ್ದು 2 ಎಂಟ್ರಿ ಟುವರ್ಡ್ಸ್ ತಣ್ಣೀರ್ಬಾವಿ 2 ಕಡೆ ಕ್ಲೀನ್ ಇರ್ತದೆ. ಜೊತೆಗೆ ಈಗಾಗಲೇ ಮುನ್ಸಿಪಲ್ ಕಾರ್ಪೊರೇಷನ್ ಅವರು ಇದು 2 ಕ್ಲೀನ್ ಮಾಡಿ, ಮತ್ತು ನಾವು ಸುಮಾರು ಒಂದು 5-6 ಕಡೆ ಪಾರ್ಕಿಂಗ್ದು ಫೆಸಿಲಿಟಿ ಐಡೆಂಟಿಫೈ ಮಾಡಿದ್ದೀವಿ. ಸೊ ದಟ್ ಪೀಪಲ್ ಕ್ಯಾನ್ ಪಾರ್ಕ್ ಈಸಿಲಿ. ಐಡೆಂಟಿಫೈ ಆಗಿದೆ. ಅಲ್ಲಿ ಈಗ ರೋಡ್ ಸೈನೇಜಸ್ ಹಾಕ್ತಾಯಿದ್ದೀವಿ. 4 ವೀಲರ್ಸ್ಗೆ ಸೆಪ್ರೇಟ್, 2 ವೀಲರ್ಸ್ಗೆ ಸೆಪ್ರೇಟ್, ಪ್ಲಸ್ there are 2 entry exit points so that ಇದು ರೋಡ್ ಬ್ಲಾಕೇಜ್ ಆಗಬಾರ್ದು. ಎಟ್ ದ ಸೇಮ್ ಟೈಮ್ ಅಲ್ಲಿ MRPL ಮತ್ತು ಬೇರೆಯವ್ರದ್ದು ಆಯಿಲ್ ಟ್ಯಾಂಕರ್ಸ್ ಮೂವ್ಮೆಂಟ್ ಇರ್ತದೆ. ಸೊ ದ್ಯಾಟ್ ವಿಲ್ ಬಿ ರೆಸ್ಟ್ರಿಕ್ಟೆಡ್ ಓನ್ಲಿ ಟಿಲ್ ಫಸ್ಟ್ ಹಾಫ್. ಮಧ್ಯಾಹ್ನ 2 ಗಂಟೆ ನಂತರ ಇದು ಎಲ್ಲ ಸ್ಟಾಪ್ ಆಗ್ತದೆ. ಸೊ ದಟ್ ಪೀಪಲ್ ಕ್ಯಾನ್ ಕಮ್ಯೂಟ್ ಈಸಿಲಿ. ಇನ್ನೊಂದು ಇವೆಂಟ್ಗೆ ಜನರಿಗೆ ಆಕ್ಸೆಸ್ ಸುಲಭವಾಗಿರಲಿ ಅದಕ್ಕಾಗಿ
ನಾವು ಸುಲ್ತಾನ್ ಬತ್ತರಿಯಿಂದ ಟುವರ್ಡ್ಸ್ ತಣ್ಣೀರ್ಬಾವಿ ಫೆರಿ ಸರ್ವಿಸಸ್ಗೆ ಆ ದಿವಸ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತಿದ್ದೀವಿ. ಆ್ಯಂಡ್ ಹಾಂ ಬಟ್ numbers will be more. Numbers will be more so that people can come easily and attend the event. ಅಲ್ಲಿಂದ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅ ಫೆರಿ ಸರ್ವಿಸ್. Ferry and from the ಫೆರಿ ಪಾಯಿಂಟ್ ಟುವರ್ಡ್ಸ್ ದ ಇವೆಂಟ್ ಪ್ಲೇಸ್ ಅಲ್ಲಿ ಕೂಡ ಒಂದು ಮಿನಿ ಬಸ್ಸಸ್ ಮುಖಾಂತರ ಮೂವ್ಮೆಂಟ್ ಇಟ್ಕೊಂಡಿದ್ದೀವಿ. ಸೊ ಜಾಸ್ತಿ ಜನ ಬಂದು ಗಾಡಿಯನ್ನು ಸುಲ್ತಾನ್ ಬತ್ತೇರಿಯಿಂದ ಕ್ರಾಸ್ ಮಾಡಿ ಫೆರಿ ಪಾಯಿಂಟ್ ಇದೆಯಲ್ಲ ತಣ್ಣೀರ್ಬಾವಿ ಕಡೆ, ಆ ಫೆರಿ ಪಾಯಿಂಟಿಂದ ತಣ್ಣೀರ್ಬಾವಿ ಬೀಚ್ಗೆ ಸುಮಾರು 1 ಕಿಲೋಮೀಟರ್ ಬರ್ತದೆ. ಅಲ್ಲಿಗೆ ನಾವು ಬಸ್ಸಸ್ ಪಿಕಪ್ ಅಂಡ್ ಡ್ರಾಪ್ ಬಸ್ಸಸ್. ಸೆಕೆಂಡ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಕೀಪಿಂಗ್ ಮೂರ್ ಟ್ರಾಫಿಕ್ ಸ್ಟಾಫ್ ಮತ್ತು ಹೋಮ್ ಗಾರ್ಡ್ಸ್ಗೆ ಸೊ ದಟ್ ಟ್ರಾಫಿಕ್ ಮೂವ್ಮೆಂಟ್ಸ್ ಸ್ಮೂತ್ ಇರಲಿ. ಯಾಕಂದರೆ ಇದು ಈಗಾಗಲೇ ಹಾಲಿಡೇ ಪೀರಿಯಡ್ ಮತ್ತು ರುಟೀನ್ ಟ್ರಾಫಿಕ್ ಜೊತೆಗೆ ಈ ಪೀರಿಯಡ್ದು ಟ್ರಾಫಿಕ್ ಮೂವ್ಮೆಂಟ್ ಜಾಸ್ತಿ ಇದೆ. ಸೊ ದ್ಯಾಟ್ ವಿ ಕ್ಯಾನಾಟ್ ಡೂ ಮಚ್, ಅದು ರಿಸ್ಟ್ರಿಕ್ಷನ್ ಮಾಡಲಿಕ್ಕೆ ಆಗಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ಕೀಪಿಂಗ್ ಮೋರ್ ಸ್ಟಾಫ್. ಟ್ರಾಫಿಕ್ ಮೂವ್ಮೆಂಟ್, ಸ್ಮೂತ್ ಟ್ರಾಫಿಕ್ ಮೂವ್ಮೆಂಟ್ ಜನರಲ್. last 3 days or 28 and 29. ಸೊ ಈ ಹೆಚ್ಚಿನ ಇದರಲ್ಲಿ ಫೆರಿ ಸರ್ವಿಸಸ್ ಯೂಸ್ ಮಾಡಿಕೊಂಡ್ರೆ ಸಿಟಿ ಒಳಗಡೆಯಿಂದ ದೆನ್ ಪ್ರಾಬ್ಲಿ ಅವರು ಮೈನ್ ಹೈವೇಗೆ ಬರೋಕ್ಕೆ ಬೇಕಾಗಿರಲ್ಲ ಆ ಕಡೆ. ಇದರದ್ದು ದಿ ಐಡಿಯಾ ಬಿಹೈಂಡ್ ಕರಾವಳಿ ಉತ್ಸವದ್ದು ಮತ್ತು ಬೀಚ್ ಉತ್ಸವ ಸ್ಪೆಸಿಫಿಕ್ ಆಗಿ ಅಂತ ಹೇಳಿದರೆ, ದಿಸ್ ಇಸ್ ಅ ಸೀಸನ್ ಆಫ್ ಸೆಲಿಬ್ರೇಷನ್. ಇಯರ್ ಎಂಡು ಎಲ್ಲರೂ ಕೂಡ ಪ್ರತಿ ಇದಲ್ಲೂ ಇಂಥದ್ದು ಈವೆಂಟ್ಸ್ಗಳು ಬಂದರೆ ಎಲ್ಲರೂ ಕೂಡ ಹೋಗಲಿಕ್ಕೆ ಹುಡುಕ್ತಾ ಇರುವಂಥ ಒಂದು ವಿಚಾರ ಇದೆ. ಸೊ ದಿಸ್ ಶುಡ್ ಕನ್ವರ್ಟ್ ಮ್ಯಾಂಗ್ಳೂರ್ as a destination for year end celebration, not just for Mangalurians but for everybody. ಮ್ಯಾಂಗ್ಳೂರಿಗೂ ಸಹ ಎಲ್ಲ ದೇಶ ವಿದೇಶಗಳಲ್ಲಿ ಇರುವಂಥ ದಕ್ಷಿಣ ಕನ್ನಡದ ತುಳುನಾಡಿನ ಜನ ವಾಪಸ್ ಬರುವಂಥ ಈ ಒಂದು ಸಮಯದಲ್ಲಿ ಟೂರಿಸ್ಟು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಪ್ರತಿ ವರ್ಷವೂ ಈ ಒಂದು ಇದರ ಸುತ್ತಮುತ್ತ ಪ್ಲ್ಯಾನ್ ಮಾಡಿಕೊಂಡು ಬರುವ ನಿಟ್ಟಿನಲ್ಲಿ ಇದು ಸಕ್ಸಸ್ ಆಗಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತೇವೆ. ದ ಸಕ್ಸಸ್ ಆ್ಯಂಡ್ ರೇಂಜ್ ಆಫ್ ಇಟ್ ಕ್ಯಾನ್ ಕ್ರಿಯೇಟ್ ದಟ್ ಎನ್ವೈರ್ಮೆಂಟ್. ಸೊ ಟು ಕ್ರಿಯೇಟ್ ದಟ್ ಕೈಂಡ್ ಆಫ್ ಗ್ರ್ಯಾಂಡ್ಯೂರ್ ಆ್ಯಂಡ್ ಕಂಟಿನ್ಯೂಟಿ, ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಆಗಿಬಿಟ್ಟು ಕಂಟಿನ್ಯೂಟಿ ಆಗಬೇಕು ಅಂತ ವಿ ಹ್ಯಾಡ್ ರೀಚ್ಡ್ ಔಟ್ ಟು ದಿಸ್ ಥಿಂಗ್. ಫಾರ್ ಎಕ್ಸಾಂಪಲ್ ಕೈಟ್ ಫೆಸ್ಟಿವಲ್ಗೆ MRPL ಥರ ಈಗ ರೋಹನ್ ಕಾರ್ಪೊರೇಷನ್ ಹ್ಯಾಸ್ agreed to become the title sponsor for this beach festival. The more intention is to have it as a yearly event with a lot of continuity and policy continuity ಆಗಲಿ ಅಂತ. ಸೊ ಆ ನಿಟ್ಟಿನಲ್ಲಿ we would like to thank Rohan Corporation for becoming the title sponsor. ನಾವು ವೇಗದಲ್ಲಿ ಬೆಳೀತಾ ಇದೆ, ಹಾಗಾಗಿ ಮಂಗಳೂರು ನಗರದಲ್ಲಿ ಜನರು ಇನ್ನೂ ಆಕರ್ಷಣೆ ಆಗಬೇಕು, ಮಂಗಳೂರು ನಗರ ಬೆಳೀಬೇಕು. ನಾವು ಬ್ರ್ಯಾಂಡ್ ಮಂಗಳೂರು ಇದರ ವತಿಯಿಂದ ಹಾಗೂ ಎಲ್ಲರಿಗೂ ಮಂಗಳೂರಿನ ಕಡೆ ಮುಖ ಮಾಡಲಿಕ್ಕೋಸ್ಕರ ನಾವು ಈ ಬೀಚ್ ಫೆಸ್ಟಿವಲಿಗೆ ನಾವು ಕೈ ಜೋಡಿಸಿದ್ದೇವೆ. ಇದು ವರ್ಷ ನಾವು ಈ ಬೀಚ್ ಫೆಸ್ಟಿವಲನ್ನು ನಡೆಸ್ಕೊಂಡು ಹೋಗಲಿಕ್ಕೆ ನಮ್ಮದು ಸಹಕಾರ ಉಂಟು. ನಾವು ಫುಲ್ಲಿ ಸಪೋರ್ಟ್ ಮಾಡ್ತಿದ್ದೇವೆ ಅಂತ ಹೇಳುತ್ತಾ ಇದರ ಎಲ್ಲ ಪ್ರಯೋಜನವನ್ನು ಎಲ್ಲರೂ ತೆಗೆದುಕೊಳ್ಬೇಕಾಗಿ ನಾನು ವಿನಂತಿಸಿ ಮಾಡುತ್ತೇನೆ. ರೋಹನ್ ಮುಂತೆರೋ, ರೋಹನ್ ಕಾರ್ಪೊರೇಷನ್. Dr. M. V. Shetty Institutions, Mangaluru. Empowering dreams and achieving greatness since 1985. Dr. M. V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.